ವೆಲ್ಕಮ್ 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 ಬ್ಯಾಕ್ ಫ್ರಮ್ ದೇವರ ಮನೆ. ಇವಾಗ ಕೊಟ್ಟಿಗಾರ ಮುಗಿಸಿ ದೇವರ ಮನೆಗೆ ಈಗ ಬಂದದಷ್ಟೇ. ದೇವರ ಮನೆ ಬರಬೇಕಾದ್ರೆ ಟೂ ವೀಲರಿಗೆಲ್ಲ ಟಿಕೆಟ್ ಆಗ್ತದಂತ. ಅಲ್ಲಿ ಬಸವೇಶ್ವರ ಟೆಂಪಲ್ ಇದೆ, ಅಲ್ಲಿಂದ ಪಾರ್ಕಿಂಗಿಗೆ ಟಿಕೆಟ್ ಮಾಡಿ ಈಗ ಒಳಗೆ ಬಂದದಷ್ಟೇ. ನಾವು ಈಗ ಸ್ವಲ್ಪ ರೋಡಲ್ಲಿ ಈ ಕಡೆ ಉಂಟ ಬಂದಿದ್ದೇವೆ. ಈ ಕಡೆಯಿಂದ ವ್ಯೂಸ್ ಇದೆ, ಅಲ್ಲೇ ಹತ್ತಬೇಕಾದ್ರೆ ಆ ಕಡೆ ಸ್ವಲ್ಪ ವ್ಯೂಸ್ ಇದೆ, ಅಲ್ಲಿಗೆ ಹೋಗ್ಬೇಕಷ್ಟೇ. ಎಲ್ಲ ಟಾಪ್ ವ್ಯೂಸ್ ಇದೆ ಮೇಲೆ. ಆದರೆ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ. ಇವಾಗ ದೇವರ ಮನೆಯಲ್ಲಿದ್ದೇವೆ. ಇಲ್ಲಿ ಕೆಲವೊಂದು ಕಡೆಯಲ್ಲಿ ವ್ಯೂ ಪಾಯಿಂಟ್ ಇದೆ. ಆ ಕಡೆ ಈಗ ನಾವು ಇಲ್ಲೊಂದು ಹೋಗ್ತಾ ಇರುವಂಥದ್ದು ವ್ಯೂ ಪಾಯಿಂಟ್. ಹಾಗೆ ಆ ಕಡೆ ಒಂದಿದೆ ವ್ಯೂ ಪಾಯಿಂಟ್. ದೇವರ ಮನೆಯಲ್ಲಿ ತುಂಬ ಕಡೆ ಇದೆ ವ್ಯೂ ಪಾಯಿಂಟ್. ಅಲ್ಲಲ್ಲಿ ಕೊಟ್ಟಿಗಾರದಿಂದ ಒಂದು 10-15 ಕಿಲೋಮೀಟರ್ ಆಗ್ಬೋದು ಅಷ್ಟೇ ದೇವರ ಮನೆಗೆ. ಹಾಗಾದ್ರೆ ಮೇಲೆ ಹೋಗಿ ಸಿಕ್ಕು, ಅಲ್ಲಿ ವ್ಯೂಸ್ ನೋಡುವ. ಒಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೇವೆ, ಬ್ಯಾಕ್ ಸೈಡ್ ವ್ಯೂ ಇದೆ. ಹಾಗೆ ಈ ಕಡೆಂದು ವ್ಯೂ ಇದೆ. ಹಾಗಾದ್ರೆ ಒಂದ್ಸರಿ ವ್ಯೂ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ತುಂಬ ಗಾಳಿ ಬರ್ತಿದೆ, ಹಾಗೆ ವಾಯ್ಸ್ ಕೇಳ್ತದೆ ಗೊತ್ತಾಗ್ತಿಲ್ಲ. ಬ್ಯಾಕ್ ಸೈಡ್ ಎಲ್ಲ ನೋಡಿ ಹೇಗಿದೆ ಅಂತ. ಹಾಗೆ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ವ್ಯೂಸ್ ನೋಡಿ ಹೇಗಿದೆ ಅಂತ. ಇಲ್ಲೇ ವ್ಯೂಸ್ ಆಗಿ ಇಲ್ಲೊಂದು ಟಾಪ್ ವ್ಯೂಸ್ ಮೇಲೆ ಅಲ್ಲಿಗೆ ಹೋಗ್ತಿದ್ದೇವೆ ನಾವೀಗ. ದೇವರ ಮನೆಯಲ್ಲಿ ಅದೇ ಟಾಪ್. ಇದು ದೇವರ ಮನೆ ಸರಿ ಸುಮಾರು 2000 ಮೀಟರ್ ಆಗ್ಬೋದು ಅಂತ ಸಮುದ್ರ ಮಟ್ಟದಿಂದ. ಇಲ್ಲಿ ಬರೋದಾದ್ರೆ ಮಾನ್ಸೂನ್ ಟೈಮಲ್ಲಿ ಬರಬೇಕು. ಚಾರ್ಮಾಡಿ ಎಲ್ಲ ಒಳ್ಳೆ ವ್ಯೂಸ್ ಇದೆ, ಹಾಗೆ ಜಲಪಾತಗಳೆಲ್ಲ ತುಂಬ ಇದೆ ಅಲ್ಲಿ, ಫಾಲ್ಸ್ಗಳು. ಚಾರ್ಮಾಡಿ ವ್ಯೂಸ್, ಚಾರ್ಮಾಡಿಗೆ ನೀವು ಬಂದು ದೇವರ ಮನೆ ಬರ್ಬೋದು. ಹಾಗೆ ಈ ಕಡೆ ಅಂದರೆ ಮಲೆನಾಡು, ಚಿಕ್ಕಮಗಳೂರು ಸೈಡ್ ಟೂರಿಸ್ಟ್ಗಳಿಗೆ ತುಂಬ ಟ್ರಾವೆಲ್ ಮಾಡೋರಿಗೆ ತುಂಬ ಪ್ಲೇಸ್ ಇದೆ. ಕುದುರೆಮುಖ ಆಗಿರ್ಬೋದು, ಆ ಕಡೆ ಬಾಬುಡನ್ಗಿರಿ, ಮುಳ್ಳನಗಿರಿ, ಮತ್ತು ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡೋರು, ಟ್ರೆಕ್ಕಿಂಗ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆ ಪ್ಲೇಸ್ ಇದೆ. ಹಾಗೆ ದೇವರ ಮನೆ ಕೂಡ ತುಂಬ ಟಾಪ್ ಪ್ಲೇಸ್ ನೋಡಿ. ಗಾಳಿ
ಕೋಲ್ಡ್ ಗಾಳಿ ಬೀಸ್ತಿದೆ, ತುಂಬ ಒಳ್ಳೆ ವೈಬು. ಇಲ್ಲಿ ಬರೋದು ಮಿಸ್ ಮಾಡ್ಕೊಳ್ಬೇಡಿ. ಇಲ್ಲಿ ನೀಲಕುರಿಚಿ ಗಿಡ ಇದೆ ನೋಡಿ. ಇವಾಗ ಅದು ಹೂ ಬಿಡೋದಿಲ್ಲ. ನಾನು ಮಾಂದಲ್ಪಟ್ಟಿ ವಿಡಿಯೋ ಮಾಡಿದಲ್ಲಿ ನೋಡಿರ್ಬೋದು ನೀವು. ಆ ಟೈಮಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಅಂದರೆ ನೀಲಕುರಿಚಿ ಅಂದರೆ ಅದು 12 ವರ್ಷಕ್ಕೊಮ್ಮೆ ಹೂ ಬಿಡುವಂಥದ್ದು. ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳು ಬರ್ತದೆ. ಇಲ್ಲಿ ಹೂ ಆಗಿರಬೇಕು ಅಂತ ಹಾಗೆ. ನೋಡ ಮೇಲೆ ಹೋಗಿ ನೋಡು ಹೇಗಿದೆ ಅಂತ. ಕೆಳಗೆ ಕಾಣ್ತಿದ್ದಲ್ಲ ಭೈರವೇಶ್ವರ ದೇವಾಲಯ ಅದು. ಅಲ್ಲಿಗೆ ಮತ್ತೆ ಹೋಗುವ. ನಾವು ಇವಾಗ ಸೀದಾ ಈಚೆ ಬೆಟ್ಟಕ್ಕೆ ಬಂದದಷ್ಟೇ. ಆ ಕಡೆ ನಿಮಗೆ ತೋರಿಸ್ತೇನೆ. ಅಲ್ಲಿ ಒಂದು ಕೆರೆ ಎಲ್ಲ ಇದೆ. ಇಲ್ಲಿಂದ ಕಾಣ್ತಿದೆ ಗೊತ್ತಿಲ್ಲ, ಕ್ಲಾರಿಟಿ ಕಾಣಲ್ಲ. ಈಗ ಮೇಲೆ ಹೋಗಿ ನೋಡು. ದೇವರ ಮನೆಯ ಟಾಪ್ ಅಲ್ಲಿ ಇದೆ, ಟಾಪ್ ವ್ಯೂಸ್, ಬೆಂಗಲ್ ವ್ಯೂಸ್. ನೆರೆದ ಟಾಪ್ ನಾನು ಒಂದು ಬೇರೆ ಬೆಟ್ಟಗಳ ಸಾಲು ನೋಡಿ ಹೇಗೆ ಕಾಣ್ತಿದೆ. ಗಾಳಿ ಬರ್ತಾ ಇದೆ, ವಾಯ್ಸ್ ಕೇಳ್ತದೆ ಗೊತ್ತಿಲ್ಲ. ಅಲ್ಲರಿ ಅಲ್ಲರಿ ಒರ್ರಿ ಅಂತಂದು. ದೂರದಲ್ಲಿ ಎತ್ತಿನ ಭುಜ ಕಾಣ್ತದೆ ನೋಡಿ. ನೋಡಿ ಟ್ರೆಕ್ಕಿಂಗ್ ಮಾಡೋರಿಗೆ ಟಾಪ್ ಪ್ಲೇಸ್. ಇಲ್ಲಿ ನೋಡಿ ಕಾಣ್ತಿದ್ದಲ್ಲ ಈ ಪ್ಲೇಸ್ ಚಾರ್ಮಾಡಿ. ಕಾರ್ ಎದಿರ್ದಿಲ್ಲ ಟೈಮ್ ಲೈನ್ಸ್ ಅದು ಫೋಟೋಗೆ ಸ್ಕ್ರೀನ್ ಶಾಟ್ ಹಾಕಿ ಮುಖಂಡ ಸಾವಲ್ ಫೋಟೋ ದೇವರ ಮನೆಗೆ ಬನ್ನಿ. ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ಎಂಜಾಯ್ ಮಾಡ್ಬೋದು, ಒಳ್ಳೆ ವೈಬ್ಸ್ ಇದೆ. ಆದರೆ ಬಂದು ನೋಡಿ ಈಗೆಲ್ಲ ಮಾಡಬೇಡಿ. ಪ್ಲಾಸ್ಟಿಕ್ ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಹಾಕಿ ನೋಡಿ ಹಾಳು ಮಾಡಿದ್ದಾರೆ. ಇಲ್ಲಿ ನೋಡಿ ಬಾಟ್ಲಿಗಳನ್ನ ಹೊಡೆದಿದ್ದಾರೆ. ಸುಮ್ಮನೆ ಬಂದು ಇದೆಲ್ಲ ಯಾಕೆ, ಯಾರು ಹಾಳು ಮಾಡೋದು ಪ್ರಕೃತಿಯನ್ನು? ಇಷ್ಟು ಒಳ್ಳೆ ಪ್ರಕೃತಿ ಇದೆ ನೋಡಿ ಹೇಗಿದೆ. ನಾವು ಎಂಜಾಯ್ ಮಾಡಬೇಕು, ಆದರೆ ಅದನ್ನು ಹಾಳು ಮಾಡಬಾರ್ದು. ಹೀಗೆ ನಾವು ಹಾಳು ಮಾಡಿ ಮಾಡಿ ನಮ್ಮ ಈಗ ಪ್ರಕೃತಿ ನಾಶ ಆಗ್ತಾ ಇರೋದು. ಇನ್ನು ಕೆಳಗೆ ಹೋಗುವ. ಅಲ್ಲಿ ನೋಡಿ ಟೆಂಪಲ್ ಕಾಣ್ತಿದೆ, ಒಂದು ಕೆರೆ ಇದೆ, ಕೆರೆ ಹತ್ರ ಹೋಗುವ ಇನ್ನು. ಫೈನಲಿ ವ್ಯೂಸ್ ಎಲ್ಲ ನೋಡಿ ಇವಾಗ ಕೆಳಗೆ ಹೋಗ್ತಿದ್ದೇವೆ. ಟೆಂಪಲ್ ಹತ್ರ ಹೋಗಿ ನಿಮಗೆ ಟೆಂಪಲ್ ತೋರಿಸು. ಭೈರವೇಶ್ವರ ಟಾಪ್ ವ್ಯೂಸ್ ಮಾತ್ರ. ದೇವರ ಮನೆ ಆ ಕಡೆಯಿಂದ ಈ ಕಡೆವರೆಗೂ ಇದೆ. ಹಾಗಾದ್ರೆ ಕೆಳಗೆ ಹೋಗುವ, ಟೆಂಪಲ್ ಹತ್ರ ಹೋಗುವ.
ಇದು ಭೈರವೇಶ್ವರ ಟೆಂಪಲ್. ಇಲ್ಲಿಂದ ಇಲ್ಲಿ ಒಂದು ಕೆರೆ ಇದೆ, ಕೆರೆಗೆ ಹೋಗಿ ಬರುವ, ಹೇಗಿದೆ ಅಂತ ನೋಡ್ಕೊಂಡು ಬರುವ. ನೀವು ಕೊಟ್ಟಿಗಾರಿಂದ ಒಂದು 15 ಕಿಲೋಮೀಟರ್ ಇಲ್ಲಿಗೆ ಆಗ್ತದೆ ಭೈರವೇಶ್ವರ ಟೆಂಪಲ್. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ನಿಮಗೆ ದೇವರ ಮನೆಗೆ ಹೋಗ್ಲಿಕ್ಕೆ. ದೇವರ ಮನೆ ತುಂಬ ಬೆಟ್ಟದಲ್ಲಿ ತುಂಬ ಇದೆ. ಆ ಕಡೆಯಿಂದ ನೋಡಿ, ಅಲ್ಲಿಂದ ಹಾಗೆ 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 ಈ ಕಡೆವರೆಗೆ ಬರ್ತದೆ. 360 ಡಿಗ್ರಿ ವ್ಯೂಸ್ ಎಲ್ಲ ಇದೆ ನಿಮಗೆ, ಟಾಪ್ ವ್ಯೂಸ್ ಬರುತ್ತದೆ. ಈ ಕಡೆ ಬನ್ನಿ, ಇಲ್ಲಿ ಒಂದು ಕೆರೆ ಇದೆ ನೋಡುವ. ಅದು ನಡುವಲ್ಲಿ ಒಂದು ಚಿಕ್ಕದಾದ ಬಾವಿ. ನೀರುಂಡ? ಓ, ಬಾರಿ ಮಿತ್ತುಂಡು. ಕೆರೆ ಅಂಚಿರ್ದು ನೀರು ಬರ್ಕೊಂಡು ಮೀನುಂಡ? ಅಲ್ಲ ಮೀನಿಜ್ಜ ಪೊಟಿ ಮೀನು. ಸುತ್ತಲೂ ಬೆಟ್ಟ, ಸುತ್ತಲೂ ಆ ಕಡೆ ಹಾಗಾದ್ರೆ ದೇವರ ಮನೆ ವ್ಯೂಸ್, ಟೆಂಪಲ್ ಎಲ್ಲ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಇದ್ರೆ ಶೇರ್ ಮಾಡಿ. ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಮುಂದೆ ಇನ್ನು ಕೊಟ್ಟಿಗಾರೆ ಊಟ ಆಗ್ಲಿಲ್ಲ, ಊಟ ಆಗ್ಬೇಕಷ್ಟೇ. ಮಳೆ ಬರುವ ಲಕ್ಷಣ ಇದೆ. ಬೆಳಿಗ್ಗೆ ಒಳ್ಳೆ ಬಿಸಿಲಿತ್ತು, ಇವಾಗ ಮಳೆ ಮೋಡ ಕವಿದಿದೆ ನೋಡಿ. ಇನ್ನು ಹೋಗ್ಬೇಕು, ಹೋಗ್ಲಿಕ್ಕೆ ಒಂದು 130 ಕಿಲೋಮೀಟರ್ ಆಗ್ಬೋದು. ಹಾಗಾದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ಆದ್ರೆ ಕೊಟ್ಟಿಗಾರ ಚಾರ್ ಮಾಡಿ ಇನ್ನೊಮ್ಮೆ ವ್ಯೂಸ್ ಇದೆ ನೋಡು, ಅಲ್ಲಿ ತೋರಿಸ್ತೇನೆ. ಆದ್ರೆ ಓಕೆ, ಫಾಯ್ದಾ?